ತೆರೆದ ಬಾವಿಗೆ ಬಿದ್ದ ಶ್ವಾನವೊಂದನ್ನ ಕಾರ್ಯಾಚರಣೆ ನಡೆಸಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಕ್ಷಣೆ ಮಾಡಿರುವಂತಹ ಘಟನೆ ಉಡುಪಿಯ ಶಿವ್ರ ಸಮೀಪದ ಮುದರಂಗಡಿ ಎಂಬಲ್ಲಿ ನಡೆದಿದೆ. ಇಲ್ಲಿನ ಮುದರಂಗಡಿಯಲ್ಲಿ ಇರುವಂತಹ ತೆರೆದ ಬಾವಿಯೊಂದರಲ್ಲಿ ಶ್ವಾನವೊಂದು ಬಿದ್ದು ಬೊಗಳ್ತಾ ಇರುವುದನ್ನು ಕಂಡ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಶ್ವಾನವನ್ನ ರಕ್ಷಣೆ ಮಾಡಿದ್ದಾರೆ. ಇವರ ಈ ಕಾರ್ಯ ವೈಖರಿಗೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಶ್ವಾನವನ್ನ ರಕ್ಷಣೆ ಮಾಡಿದಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸುಮ್ಮನೆ ಕೂತ ಬರ್ತದೆ. ನೀನು ಕಾಲ್ ಮೇಲೆ ಹಾಕೊಂಡು ಬಾ, ಕಾಲ್ ಮೇಲೆ ಹಾಕೋ, ಬಿಟ್ಟು ಬೇಡ, ಕೂರ್ಸ ಬರ್ತದೆ. ಎಂತದಿಲ್ಲ, ಇದು ಸಾಕು. ಇದು ಸಾಕು. ಇವತ್ತು ಬಿಸಿಲಿಗೆ ತುಂಬಾ ಒದ್ದಾಡ್ಬೇಕು. ಯಾರನ್ನ ಅಗಲೇ ನೆಪ್ಪರೆ ಫೋನ್ ಉಂಡೆ ಅಬ್ಬಾ